ಒಂದು ಏರಿಯಲ್ ಆಗ್ತದೆ ಏರಿಯಲ್ ಆಗ್ತದೆ ಸೊ ಅವರೇ ಮಾಡ್ತಾರೆ. ಅವರು ಗಣಪತಿ ಹಬ್ಬದ ಒಂದು ಮಂತ್ರಿ ಕೊಟ್ಟರೆ ಅವನು ರಾಕ್ಷಸ ನೋಡಿದ್ದೀರಲ್ಲ ನೀವು ಪೊಲೀಸರಿಗೆ ಕ್ವಶನ್ಸ್ ಕೇಳಿ ಅಂತ ನನಗೆ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದಾರೆ, ಇವ್ರ ಫ್ರೆಂಡ್ಸ್ ಕೂಡ ಹೇಳಿದ್ದಾರೆ. ನಾವು ನಿಮಗೆ ಕ್ವಶನ್ ಕೇಳ್ಬೋದಾ ಸರ್? ಸರ್, ಫಸ್ಟ್ ಕ್ವಶನು, ನಿಮ್ಮ ಮಗಳನ್ನು ಪ್ರೀತಿನ ಏನಂತ ಕರಿತೀವಿ ಸರ್? ಇಲ್ಲಿ ಹೇಳಲ್ಲ, ಮಗಳ ಅಂತಾನೆ ಕರೆಯೋದು. ಮತ್ತೆ ಸರ್, ನೀವು ಫಿಲಮ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನೀವು ಯಾವಾಗಿಂದ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರಿ ಸರ್? ನಾನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದು ತುಂಬ ಲೇಟು. ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ. ಬಟ್ ನಾನು ಈ ವಿಷಯದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಶೋ ಬಂದಾಗಲೂ ಅಷ್ಟೇ, ಮಧ್ಯದಲ್ಲಿ ಫಾಲೋ ಮಾಡಬೇಕಾದ್ರೂ ಅಷ್ಟೇ, ನೀವೆಲ್ಲ ರಿಯಲಿ ರಿಯಲಿ ವೆರಿ ವೆರಿ ಆರ್ ಆನ್ ವೆರಿ ವೆರಿ ನೈಸ್. ನಾವು ಶೂಟಿಂಗಲ್ಲಿ ಒಂದು ಸಾಂಗ್ ಮಾಡಿದ್ರೆ 3-4 ದಿನ ಮಾಡ್ತೀವಿ. ಆದರೆ ನೀವು ಒಂದ್ಸರಿ ಪರ್ಫಾರ್ಮೆನ್ಸ್ ಮಾಡಿ ಎಲ್ಲ ಏನಂತಾರೆ ಜಡ್ಜಸ್ನ ಇಂಪ್ರೆಸ್ ಮಾಡಬೇಕು. ಬಟ್ ಯು ಗೈಸ್ ಆರ್ ವೆರಿ ಗುಡ್ ಡಾನ್ಸರ್ಸ್. ಬಟ್ ನಾನು ಕಲ್ತಿರೋದು ತುಂಬ ಕಮ್ಮಿ, ಹೆಚ್ಚಾಗಿ ಬರೀ ಟಿವಿ ನೋಡೋಕೆ ಕಲ್ತಿರೋದು. ಆ ಥರ ಡ್ಯಾನ್ಸ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಕೊಟ್ಟಿದ್ದು ಮೈಕಲ್ ಜಾಕ್ಸನ್. ಗುರು ಸರ್ ಮೈಕಲ್ ಜಾಕ್ಸನ್. ಎಲ್ಲ ಮೈಕಲ್ ಜಾಕ್ಸನ್, ಯಾಕಂದ್ರೆ ನಾನು ಯಾರೂ ಕಲ್ತಿಲ್ಲ. ಮತ್ತೆ ನಿಮ್ಗೆ ಒಂದು ಗುರಿ ಅಂತ ಇರ್ತಲ್ಲ ಸರ್, ಚಿಕ್ಕವರಿದ್ದಾಗಿಂದ ನಮಗೂ ಇರುತ್ತೆ ಆ ಥರ ಏನೋ ಒಂದು ಗುರಿ. ನಿಮ್ಗೆ ಚಿಕ್ಕವರಿದ್ದಾಗಿಂದ ಏನು ಗುರಿ ಇತ್ತು ಅಂತ ಕನಸು? ಏನೋ ಒಂದು ಕನಸು ಇರುತ್ತಲ್ಲ ಸರ್, ನಮಗೆ ಒಂದು ಇರುತ್ತೆ, ನಾವು ಮುಂದೆ ಹಿಂಗಾಗ್ಬೇಕು ಅಂತ. ನನಗೆ ಏನಂದ್ರೆ ಒಂದು ಒಳ್ಳೇದೇನಂದ್ರೆ ನೈಟ್ ನಿದ್ರೆ ಮಾಡಿ ಕನಸು ಕಾಣ್ತಾ ನೆಕ್ಸ್ಟ್ ಟೈಮ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಕನಸು ಕಾಣಲ್ಲ ಅಷ್ಟು. ಅಫ್ಕೋರ್ಸ್ ಎಸ್, ಒಂದು ಡ್ರೀಮ್ ಇರಬೇಕು, ಎಲ್ಲರಿಗೂ ಒಂದು ಡ್ರೀಮ್ ಇರಬೇಕು. ಆ ಡ್ರೀಮ್ ಏನಂದ್ರೆ ನಾವು ಚೆನ್ನಾಗಿ ಸಕ್ಸಸ್ಫುಲ್ ಆಗಿರ್ಬೇಕು, ಎಲ್ಲರ ಹತ್ರ ಚೆನ್ನಾಗಿರ್ಬೇಕು. ಅದೇ ಡ್ರೀಮ್ ಎಲ್ಲರ ಇಟ್ಕೊಂಡು ಚೆನ್ನಾಗಿದೆ. ಸರ್, ನೀವು ಚಿಕ್ಕವರಿದ್ದಾಗ ಹಠ ಮಾಡ್ತೀರಾ? ಸಿಕ್ಕಾಬಟ್ಟೆ. ಎಂತ ಕಟ ಮಾಡ್ತೀರಾ? ನೀನೆಂತ ಕಟ ಮಾಡ್ತೀಯ? ಏನಾದ್ರು ಗೊತ್ತಿಲ್ಲ. ಅದನ್ನೇ ದಿನ ನಾನ್ ವೆಜ್ ಬೇಕು ಅಂತ ಹಠ ಮಾಡ್ತಾರೆ. ಇಷ್ಟವಾದ ಡ್ಯಾನ್ಸ್ ಫಾರ್ಮ್ ಯಾವುದು? ಇಷ್ಟವಾದ ಡ್ಯಾನ್ಸ್ ಫಾರ್ಮ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನನ್ನ ಆನ್ಸರ್ ಅದಕ್ಕೆ ಕರೆಕ್ಟೋ ಇಲ್ವೋ ಗೊತ್ತಿಲ್ಲ. ಟೈಮ್ ಬೈ ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ನನಗೆ ಆಲ್ ಟೈಮ್ ಫೇವ್ರೇಟ್ ಬಂದು ಡೆಫಿನೆಟ್ಲಿ ಜಾಸ್. ಈಗಿನ ಲೆವೆಲಲ್ಲಿ ನನಗೆ ಬಿ ಬಾಯಿಂಗ್ ಆಮೇಲೆ ಡಬ್ ಸ್ಟೆಪ್ಸ್ ತುಂಬ ಇಷ್ಟ. ಲೈಕ್ ಮಾಡೋದು. ನೀವು ಊರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಇಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ? ಇಲ್ಲ ತಾನೇ ಪ್ರಾಕ್ಟೀಸ್. ಹೆಂಗಿತ್ತು ಅದರ ಅನುಭವ? ನಿಮಗೆ ಭಯ ಆಗಿಲ್ಲ? ಇಲ್ಲ, ಚೆನ್ನಾಗಿತ್ತು. ಭಯ ಇಲ್ಲ, ಸ್ವಲ್ಪ ಸ್ವಲ್ಪ ಭಯ ಇತ್ತು ಏನಾಗುತ್ತೆ. ಬಟ್ ತುಂಬಾ ಖುಷಿ ಆಗ್ತಿತ್ತು. ಚೆನ್ನಾಗಿ ಕಮೆಂಟ್ಸ್ ಕೂಡ ಬಂತು. ರಾಧಿಕಾ ಮ್ಯಾಮ್ದು, ಪ್ರೇಮ್ ಸರ್ದು, ಸಲ್ಮಾನ್ ಸರ್ದು ಎಲ್ಲ ಚೆನ್ನಾಗಿ ಕಮೆಂಟ್ಸ್ ಬಂತು. ತುಂಬಾ ಖುಷಿ ಆಗಿತ್ತು. ಅದಾದ ನಂತರ ನಿಮ್ದು ನೀನು ಒಂದು ಪರ್ಫಾರ್ಮೆನ್ಸ್ ಕೊಟ್ಟಂತ ಒಂದು ಗಣೇಶ ಹಬ್ಬದ್ದು ಆ ಎಪಿಸೋಡ್ ನೋಡಿದೆ. ನಂತರ ನಾನು ಫಸ್ಟ್ ಹೇಳ್ಬಿಡ್ತೀನಿ ಆ್ಯಕ್ಚುಲಿ 4 ಜನದ್ದು. ನನಗೆ ಆ್ಯಕ್ಚುಲಿ ಒಂದು ರೀತಿ ನೋಡಿದಾಗ ಎಮೋಷ್ನಲ್ ಇರ್ತಲ್ಲ. ನೀನು ಮಾಡಿದಂಥ ಆ್ಯಕ್ಟ್, ನಿಮ್ಮ ತಂದೆಯವರ ಚಿತ್ರ ಇಟ್ಕೊಂಡು ಮಾಡಿದಂಥ ಆ್ಯಕ್ಟ್, ಅದು ಚೆನ್ನಾಗಿತ್ತು. ಆಮೇಲೆ ನೀನು ಗಣೇಶ ಹಬ್ಬ ಮಾಡಿದ್ದು. ನಂತರ ನೀನು ಬಂದು ರಾಕ್ಷಸ, ಓಕೆ, ನೀನು ಮಾಡಿದ್ದು ಬಂದು ರಾಕ್ಷಸನ ಆ್ಯಕ್ಟ್, ಅಂದರೆ ನರಭಕ್ಷಕನ ಆ್ಯಕ್ಟ್. ಅವರೆಲ್ಲ ಯಾರು ನಿಮ್ಗೆ ಗೊತ್ತಾ? ಅಲ್ಲ, ಅಂದರೆ ಅದ್ರ ಬಗ್ಗೆ ನಿಮ್ಗೆ ಏನು ಅಂತ ಗೊತ್ತಾ? ಅಟ್ಲೀಸ್ಟ್ ಬರೀ ರಾಕ್ಷಸ ಅಂತ ಮಾತ್ರ ಗೊತ್ತಿಲ್ಲ. ಬಟ್ ಪರ್ಫಾರ್ಮೆನ್ಸ್ಗೆ ಅಂತ ಮಾಡಿ ನೈಸ್. ಒಬ್ಬರೊಬ್ಬರದ್ದು ಒಂದೊಂದು ರೀತಿಯಾದ ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹೇಳಿ, ನಿನ್ನ ಪರ್ಫಾರ್ಮೆನ್ಸ್ ಬಗ್ಗೆ. ನನಗೆ ಗಣೇಶ